ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಹೊರಟಿದ್ದೀವಿ ಗಡಾಯಿ ಕಲ್ಲಿಗೆ. ಸೊ ಕಡಬದಿಂದ ಹೊರಟು ಸುಮಾರು ಒಂದು ಗಂಟೆಯ ಒಂದು ಜರ್ನಿ, ಬೈಕ್ ಜರ್ನಿ. ಸೊ ಒಂದು 55ರಿಂದ ಒಂದು 60 ಕಿಲೋಮೀಟರ್ ಇದೆ ಅಂತ ಕಾಣಿಸ್ತಾ ಇದೆ. ಸೊ ನಾನು, ನಮ್ಮ ಶ್ರೀಕಾಂತ್ ಹಾಗೂ ಹಿಂದ್ಗಡೆ ನಮ್ಮ ಲೋಕಿ ಅವರಿದ್ದಾರೆ. ಸೊ ನಾವೆಲ್ಲ ಹೊರಟಿದ್ದೀವಿ. ಸೊ ಈಗ ಹೊರಟಿರುವಂಥ ಹೊತ್ತಿಗೆ ಸುಮಾರು ಒಂದು 9 ಗಂಟೆ ಆಗ್ತಾ ಇದೆ. ಸೊ ಈ 9 ಗಂಟೆ ಹೊತ್ತಲ್ಲಿ ರೋಡಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಕಾಡು, ಈ ಸೀನರಿ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಈ ಕಡಬ ಅನ್ನುವಂಥ ಪ್ಲೇಸು, ಇದು ಜಂಕ್ಷನ್ನು. ರೈಟ್ ಹೋದ್ರೆ ಸುಬ್ರಹ್ಮಣ್ಯ, ಲೆಫ್ಟ್ ಹೋದ್ರೆ ಉಪ್ಪಿನಂಗಡಿ. ನೋಡಿ, ಇದು ತೂಗು ಸೇತುವೆ. ತುಂಬ ಚೆನ್ನಾಗಿದೆ, ವ್ಯೂವೇ ಸೂಪರ್ ಆಗಿದೆ. ನೋಡಿ, ಏನು ಹೇಳ್ತೀರಾ ನೀವೇನು ಹೇಳ್ತೀರಾ? ಗ್ರಿಪ್ ಇಲ್ಲದೆ ಗಡಗಡ ಆಗ್ತಾ ಇದೆ ಇವರಿಗೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕಾಣುತ್ತೆ ಶ್ರೀಕಾಂತ್ ಅವರಿಗೆ. ಹೆದರ್ತಾ ಇದ್ದಾರೆ. ನಾವೀಗ ಈ ತೂಗು ಸೇತುವೆ ಮೇಲಿದ್ದೀವಿ. ತುಂಬ ಚೆನ್ನಾಗಿದೆ ಈ ವ್ಯೂ. ಹಾಗಾದರೆ ಈಗ ನಾವು ಹೊರಟು ಕಡಬ ಮಾರ್ಗವಾಗಿ ಸೊ ಈ ತೂಗು ಸೇತುವೆ ಬಂದಿದ್ದೀವಿ. ಈಗ ತುಂಬ ಚೆನ್ನಾಗಿದೆ. ಇದರ ನಡೀತಾ ಇರೋದು ಒಂದು ಹೊಸ ವ್ಯೂ ತೋರಿಸ್ತಾ ಇದೆ. ಹಾಯ್ ಹಲೋ ಗೈಸ್, ನಾವಿವತ್ತು ಬಂದಿದ್ದೀವಿ. ನೋಡಿ, ಇದೊಂದು ಹೊಳೆ ಥರ ಕಾಣಿಸ್ತಾ ಇದೆ. ಸೊ ಫೆಬ್ರವರಿ ತಿಂಗಳು, ನೀರೇನಿಲ್ಲ, ತುಂಬ ಕಡಿಮೆ ಇದೆ. ಸೊ ನಾವಿದರಲ್ಲಿ ಎಂಜಾಯ್ ಮಾಡಬೇಕು, ಸ್ವಲ್ಪ ಆಟ ಆಡಬೇಕು ಅಂತ ಹೊರಟಿದ್ದೀವಿ. ಈಗ ಬನ್ನಿ ಸ್ವಲ್ಪ ಎಂಜಾಯ್ ಮಾಡೋಣ. ಸೊ ಶಿಶಿರ ರೂಟಲ್ಲಿ ಅರಸಿನ ಮಕ್ಕಿ ಡ್ಯಾಮ್ ಅಂತ ಮುಂದಾಗ ಇವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಒಂದು 2 ಚಿಟ್ಟೆಗಳು ನೋಡಿ, ಭಾಳ ಬ್ಯೂಟಿಫುಲ್ ಆಗಿ. ಯಾರೋ ಕರ ಹೊಡೆದಿದ್ದಾರೆ. ಇಲ್ಲಿ ಮನುಷ್ಯನ ಎಲುಬುಗಳೆಲ್ಲ ಕಾಣ್ತಾ ಇದೆ. ಸೊ ಇಲ್ಲಿ ಏನೋ ಒಂದು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ನಮಗೂ ಗೊತ್ತಿಲ್ಲ ಏನಾಗಿದೆ ಅಂತ. ಎಲ್ಲರೂ ನೀರಿಗೆ ಇಳಿದಿದ್ದಾರೆ. ಈಗ ನಾನು ಕೂಡ ಇಳಿದಿದ್ದೀನಿ. ಫುಲ್ ಚಳಿ ಆಗ್ತಾ ಇದೆ. ಅವನಿಗೆ ಮೀಟರ್ ಇಲ್ಲ ಮರ್ರೆ, ಅದಕ್ಕೆ ನೀ ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೋದ್ರೆ ತಿರುಗಿ ಬರುದಿಲ್ಲ ಅಂತ ಗೊತ್ತು ನೋಡಿ. ಯಮ್ಮ, ವಾಟ್ ಎ ಸ್ಮೈಲ್ ಮ್ಯಾನ್. This is called ಶವಾಸನ. ಎಂತ ಗೊತ್ತಿತ್ತಾ, ಗಡಾಯಿ ಕಲ್ಲಿಗೆ ಹೊರಟಿದ್ವಿ ಅಲ್ವಾ? ಹೌದು. ಒಂದು ಹ್ಯಾಂಗ್ ಔಟ್ ನಾವಿಲ್ಲಿ ಬಂದಿರೋ ಸ್ವಲ್ಪ ಒಂದು ಸಣ್ಣ ಎಂಜಾಯ್ಮೆಂಟ್ಗೋಸ್ಕರ ಸೊ ಬಂದಿದ್ದೀವಿ. ಸೊ ಇದ್ರ ನಂತರ ನಾವೇನಂದ್ರೆ ಗಡಾಯಿ ಕಲ್ಲನ್ನು ನಿಮಗೆ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೀವು ಭೇಟಿಯಾಗುವ ಗಡಾಯಿ ಕಲ್ಲಿನ ತುದಿಯಲ್ಲಿ. ಇಲ್ಲಿಂದ ಸೀದಾ ನಾವು ಹೋಗ್ತಾ ಇದ್ದೀವಿ. ಹೋಗೋಣ. ಓಕೆ, ಹಾಯ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಹೋಯ್ ಎಲ್ಲ Let's go. Go. ನಾವೀಗ ಇದ್ದೀವಿ ಧರ್ಮಸ್ಥಳಕ್ಕೆ ಹತ್ತಿರ ಆಗಿದ್ದೀವಿ. ಸೊ ಧರ್ಮಸ್ಥಳ ದ್ವಾರದ ಪಕ್ಕ ಇದ್ದೀವಿ ನಾವೀಗ.
ಸೊ ಇಲ್ಲಿಂದ ನಾವು ಸೀದಾ ಹೋದರೆ ಧರ್ಮಸ್ಥಳ ಆಗುತ್ತೆ. ಗಡಾಯಿ ಕಲ್ಲು ಅವಲ್ಲಿ ಬರೆದಿದೆ. ಹಾಯ್ ಗಾಯ್ಸ್, ನಾವು ಇಲ್ಲಿಂದ ಹತ್ತುತ್ತಾ ಇದ್ದೀವಿ. ಸೊ ಇದು ಎಂಟ್ರಿ ಪಾಯಿಂಟು. ಸೊ ಇಲ್ಲಿಂದ ನೋಡಿ, ಇದು ಚೆಕ್ ಪೋಸ್ಟು. ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಏನೆಲ್ಲ ಆಗುತ್ತೆ, ಸೊ ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈಗ ಹತ್ತೋಕ್ಕೆ ಶುರು ಮಾಡಿದ್ದೀವಿ. ಇದು ಡೈರೆಕ್ಟ್ ನೀವು ಹತ್ತಿ 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 ಇಲ್ಲಿಂದ ತುದಿವರೆಗೂ ತಲುಪೋಷ್ಟೊತ್ತರಲ್ಲಿ ನಿಮ್ಮ ಚಡ್ಡಿ ಜಾರ್ತದೆ. ಬನ್ನಿ ನನ್ನ ಜೊತೆ. ನಿಮಗೆ ಒಂದು 70 ಡಿಗ್ರಿ ಅಪ್ಪಿದೆ. ಸೊ ಈ ಅಪ್ಪಲ್ಲಿ ನಾವು ಹತ್ತಾ ಇದ್ದೀವಿ. ಸೊ ಹತ್ತಾ ಇರುವಂಥ ಈ ಹೊತ್ತಲ್ಲಿ ಸ್ವಲ್ಪ ಸುಸ್ತಾಗ್ತದೆ. ಈಗ ತಾನೇ ಹೊಟ್ಟೆಗೆ ತಿಂದಿದ್ದಷ್ಟೇ. ಸೊ ಇದರಲ್ಲಿ ಏದುಸಿರು ಬಿಡ್ತಾ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಉಯ್ಯಾಲೆ, ಸೊ ನೀವೆಷ್ಟೇ ನೀವು ಹಣ ಖರ್ಚು ಮಾಡಿ ಯೂಸ್ ಮಾಡಿದ್ರು ಈ ಥರ ಒಂದು ಉಯ್ಯಾಲೆ ನಿಮಗೆ ಸಿಗೋದಿಲ್ಲ. ಹೌದು, ಸಿಗೋದಿಲ್ಲ. ನೋಡಿ, ತುಂಬ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಆನಂದವಾಗಿದೆ, ತುಂಬ ಚೆನ್ನಾಗಿದೆ ಇದು. ನನ್ನ ಜೊತೆ ಬಂದ ಶ್ರೀಕಾಂತ್ ಮತ್ತು ಪ್ರಸಾದ್ ಅವರು ನೋಡಿ ಹೇಗೆ ಬಿದ್ಕೊಂಡಿದ್ದಾರೆ. ಬಂದ ಒಡಲ ಬಾರು ಸರದಾರ ಹೊತ್ತಿ ಉರಿಯೋ ಬೆಂಕಿಯಂತೆ ನೀ ಬಾ. ಕಾಣಿಸ್ತಾ ಇದೆ ನಿಮಗೆಲ್ಲ ನೋಡಿ, ಗುಡ್ಡಗಾಡು ಪ್ರದೇಶ ತುಂಬ ಚೆನ್ನಾಗಿದೆ. ಇನ್ನೇನು ಸನ್ಸೆಟ್ ಆಗಲಿಕ್ಕಾಯಿತು. ಗಂಟೆ ಸುಮಾರು ಒಂದು 4 ಆಗ್ತಾ ಬಂತು. ನೋಡೋಣ ಏನಾಗುತ್ತೆ ಅಂತ ಬನ್ನಿ.
ಹಾಯ್ ಫ್ರೆಂಡ್ಸ್, ನಾವಿವತ್ತು ಸುಸ್ತಾಗಿ ಬೆಂಡಾಗಿ ಹೋಗಿದ್ದೀವಿ ನೋಡಿ. ನೀರು ಕೂಡ ಖಾಲಿಯಾಗಿ ಹೋಗಿದೆ. ಸೊ ನಡೆದು ತುಂಬ ಸುಸ್ತಾಯಿತು ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಯ್ ಗಾಯ್ಸ್, ನಾವೀಗ ಹತ್ತುತ್ತಾ ಇದ್ದೀವಿ. ಕೊನೆ ತುದಿ ಇನ್ನೇನು ಕೆಲವು ಸ್ಟೆಪ್ಗಳು ಹತ್ತುತ್ತಿದ್ದೀವಿ ಅಷ್ಟೇ. ಸೊ ಹತ್ತುತ್ತಾ ಇದ್ದೀವಿ ಭಾಳ ಕಷ್ಟದಲ್ಲಿ, ಬೆವರು ಸುರಿತಾ ಇದೆ. ಸೊ ನನ್ನ ಜೊತೆ ಹಿಂದ್ಗಡೆ ನೋಡಿ, ಅವರಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ನೋಡಿ. ಒಬ್ರಿಗೂ ಬರೋದಕ್ಕೆ ಪುರ್ಸೋತಿಲ್ಲ, ಸುಸ್ತಾಗಿ ಸಾಯ್ತಿದ್ದಾರೆ. ಬಟ್ ನಾನು ಮಾತ್ರ ನೋಡಿ ಮುಂದೆ ಹೋಗ್ತಾ ಇದ್ದೀನಿ. ಸೊ ಈ ಪ್ರಕೃತಿ ಸವಿಯೋದಿದೆಯಲ್ಲ, ಅದೆಲ್ರಿಗೂ ಬರೋಲ್ಲ. ನಮ್ಮಲ್ಲಿ ಸ್ಟ್ರೆಂತ್ ಇರಬೇಕು, ಮತ್ತು ನಾವು ತಲುಪಬೇಕನ್ನುವಂಥ ಗುರಿ ಇರಬೇಕು. ಖಂಡಿತವಾಗ್ಲೂ ಆಗ ಹೋಗ್ಬೋದು. ಓಕೆ ಫ್ರೆಂಡ್ಸ್, ನಾನು ಹತ್ತಾ ಇದ್ದೀನಿ. ನಿಮಗೆ ಕೊನೆ ಇನ್ನೇನು ಸ್ವಲ್ಪ ಹೊತ್ತರಲ್ಲಿದೆ. ಸೊ ಆ ಪಾಯಿಂಟನ್ನು ನಿಮಗೆ ತೋರಿಸ್ತೀನಿ, ಬನ್ನಿ.